ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತ ದೇವರ, ಪ್ರಭು ಯೇಸು ಕ್ರಿಸ್ತರ ಹಾಗೂ ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಆಶೀರ್ವಾದವು ಹಾಗೂ ಸ್ವಸ್ಥತೆಯು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರಲಿ, ನಿಮ್ಮ ಜೊತೆಯಲ್ಲೂ ಇರಲಿ. ಯೇಸು ವಲ್ಲಭ, ಯೇಸು ರಕ್ಷಕ, ಆತನ ಕೃಪೆಯು ಎಂದು ಇರುವುದು. ಯೇಸು ವಲ್ಲಭ, ಯೇಸು ರಕ್ಷಕ, ಆತನ ಕೃಪೆಯು ಎಂದು ಇರುವುದು. ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹತ್ವವು, ಜ್ಞಾನವು, ಸ್ತೋತ್ರವು, ಗೌರವ, ಶಕ್ತಿಯು, ಒಲವು ನನ್ನೇಸುವಿಗೆ. ಆಮೇನ್. ಮಹತ್ವವು, ಜ್ಞಾನವು, ಸ್ತೋತ್ರವು, ಗೌರವ, ಶಕ್ತಿಯು, ಒಲವು ನನ್ನೇಸುವಿಗೆ. ಕರ್ತನೇ ನಿನ್ನ ನಿರೀಕ್ಷಿಸುವೆ, ಆತ ನನ್ನ ಮೊರೆಗೆ ಕಿವಿಗೊಟ್ಟನು. ಕರ್ತನೇ ನಿನ್ನ ನಿರೀಕ್ಷಿಸುವೆ, ಆತ ನನ್ನ ಮೊರೆಗೆ ಕಿವಿಗೊಟ್ಟನು. ನಾಶವಾದ ಕುಳಿಯಿಂದಲೂ ಕೆಸರಿನಿಂದ ನನ್ನ ತೆಗೆದ. ನಾಶವಾದ ಕುಳಿಯಿಂದಲೂ ಕೆಸರಿನಿಂದ ನನ್ನ ತೆಗೆದ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹತ್ವವು, ಜ್ಞಾನವು, ಸ್ತೋತ್ರವು, ಗೌರವ, ಶಕ್ತಿಯು, ಒಲವು ನನ್ನೇಸುವಿಗೆ. ಆಮೇನ್. ಮಹತ್ವವು, ಜ್ಞಾನವು, ಸ್ತೋತ್ರವು, ಗೌರವ, ಶಕ್ತಿಯು, ಒಲವು ನನ್ನೇಸುವಿಗೆ. ತಂದೆಯಾದ ದೇವರೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಇವತ್ತಿನ ಸುದಿನವನ್ನು ನೀವು ನಮಗೆ ಒದಗಿಸಿದಿರಿ. ಈ ಸುದಿನ ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸಿ, ವಚನಾಮೃತ ಕಾರ್ಯಕ್ರಮದಲ್ಲಿ, ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ನಮ್ಮನ್ನು ಹರಸಿದ್ದೀರಿ. ಈ ವಚನಾಮೃತ ಪ್ರಾರ್ಥನಾ ಕಾರ್ಯಕ್ರಮದ ಮುಖಾಂತರ ತಂದೆಯಾದ ದೇವರೇ, ನಿಮ್ಮೆಲ್ಲ ಆಶೀರ್ವಾದಗಳು ನಮ್ಮಲ್ಲಿ ಹರಿದು ಬರಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ವೀಕ್ಷಕರನ್ನು ಆಶೀರ್ವದಿಸಿರಿ. ನಮ್ಮ ಮಧ್ಯದಲ್ಲಿರುವಂತಹ ಎಲ್ಲ ರೋಗಿಗಳನ್ನು ಗುಣ ಮಾಡಿರಿ. ಪ್ರತಿಯೊಂದು ರೋಗವನ್ನು, ಕ್ಯಾನ್ಸರ್ ರೋಗವನ್ನು ಅಥವಾ ಎಲುಬುಗಳ ನೋವು, ಸ್ಪಾಂಡಿಲೈಟಿಸ್ ಅಥವಾ ಭುಜದ ನೋವು, ಕೈಕಾಲುಗಳಲ್ಲಿರುವಂತಹ ನಿಶಕ್ತಿ ಅಥವಾ ಬೆನ್ನು ನೋವು ಅಥವಾ ಮೊಣಕಾಲು ನೋವು, ಎಲುಬುಗಳಲ್ಲಿರುವಂತಹ ಅರ್ಥರೈಟಿಸ್ಗಳ ನೋವು, ಗೌಟ್, ಯೂರಿಕ್ ಆ್ಯಸಿಡ್, ಇದರಿಂದ ನಿಮ್ಮ ಮಕ್ಕಳನ್ನು ಬಿಡುಗಡೆಗೊಳಿಸಿರಿ. ಪ್ರತಿಯೊಂದು ಜೀರ್ಣದ ಸಮಸ್ಯೆಗಳಿಂದ, ರೋಗಗಳಿಂದ ಗುಣ ಮಾಡಿರಿ. ಆಸಿಡಿಟಿ, ಗ್ಯಾಸ್ಟ್ರೈಟಿಸ್, ಕಾಲನ್ ಕ್ಯಾನ್ಸರ್ ಅಥವಾ ಪೈಲ್ಸ್ ರೋಗದಿಂದ ಗುಣ ಮಾಡಿರಿ. ರಕ್ತದ ಕಾಯಿಲೆಯಿಂದ ಗುಣ ಮಾಡಿರಿ ಯೇಸುವೆ. ವಿಶೇಷವಾಗಿ ಹೃದಯದ ಕಾಯಿಲೆ, ಬ್ಲಡ್ ಪ್ರೆಷರ್, ಲುಕೇಮಿಯಾ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ, ಕೊಲೆಸ್ಟ್ರಾಲ್ ಹೆಚ್ಚಾಗುವುದು. ತಂದೆಯಾದ ದೇವರೇ, ಮಾನಸಿಕ ರೋಗಗಳನ್ನು ಗುಣ ಮಾಡಿರಿ. ಮಾನಸಿಕ ಒತ್ತಡ, ಡಿಪ್ರೆಷನ್, ಎಂಗ್ಸೈಟೀಸ್, ವರೀಸ್, ಸ್ಪ್ಲಿಟ್ ಮೆಂಟಾಲಿಟಿ, ಸಿಸೋಫ್ರೆನಿಕ್, ಏನೇನೋ ಆಲೋಚನೆಗಳಿರ್ಬೋದು, ಏನೇನೋ ದೃಶ್ಯಗಳನ್ನು ಕಾಣುವುದು ಅಥವಾ ರಾತ್ರಿ ಸರಿಯಾದ ನಿದ್ರೆ ಬರದಿರುವುದು, ಇದರಿಂದ ನಿಮ್ಮ ಮಕ್ಕಳನ್ನು ಗುಣ ಮಾಡಿರಿ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳು ಎಷ್ಟೋ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಲಂಗ್ಸ್ಗಳಲ್ಲಿ ಶ್ವಾಸಕೋಶದ ಸಮಸ್ಯೆಗಳು, ಸರಿಯಾಗಿ ಶ್ವಾಸ ತೆಗೆದುಕೊಳ್ಳಲು ಬಿಡಲು ಅವರಿಗೆ ಆಗೋದಿಲ್ಲ. ಮಾತ್ರವಲ್ಲ, ಆಸ್ಮ್ಯಾಟಿಕ್ ಪ್ರಾಬ್ಲಮ್ನಿಂದ, ಬ್ರೊಂಕೈಟಿಸ್ ಪ್ರಾಬ್ಲಮ್ನಿಂದ, ಸೈನಸೈಟಿಸ್ ಪ್ರಾಬ್ಲಮ್ನಿಂದ ಅವರು ಶೀತದಿಂದ, ಕೆಮ್ಮಿನಿಂದ
ನರಳುತ್ತಿದ್ದಾರೆ, ಅವರನ್ನು ಗುಣ ಮಾಡಿರಿ ತಂದೆ ಆದ ಯೇಸುವೆ, ಅವರ ಮೇಲೆ ದಯೆ ತೋರಿರಿ. ಎಷ್ಟೋ ಮಂದಿಗೆ ಅವರ ವ್ಯಾಪಾರದಲ್ಲಿ ನಷ್ಟವಾಗಿದೆ, ಹಣದ ಕೊರತೆ ಉಂಟಾಗಿದೆ, ಆರ್ಥಿಕವಾದ ಕೊರತೆ ಉಂಟಾಗಿದೆ, ಕೆಲಸ ಸರಿಯಾದ ಕೆಲಸವಿಲ್ಲ, ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ, ಗಂಡ ಹೆಂಡತಿಯರ ಮಧ್ಯೆ ಹಾಗೂ ಹಿರಿಯರ ಹಾಗೂ ಯುವಕರ ಮಧ್ಯೆ, ಕುಟುಂಬದ ಸದಸ್ಯರ ಮಧ್ಯೆ ವಿಶೇಷವಾದ ಜಗಳಗಳಿವೆ. ಭೂಮಿಗಾಗಿ ಜಗಳ, ಹೊಲಗಳಿಗಾಗಿ ಜಗಳ, ಸಂಪತ್ತಿಗಾಗಿ ಜಗಳ. ಈ ಎಲ್ಲ ಜಗಳಗಳು ದೂರ ತೊಲಗಲಿ. ಶಾಂತಿ ಸಮಾಧಾನ ಸೌಹಾರ್ದತೆ ನಮ್ಮ ಕುಟುಂಬಗಳಲ್ಲಿ ನೆಲೆಸಲಿ. ಎಲ್ಲ ಕುಟುಂಬಗಳು ಆಮೋರಿಸ್ ಲೆತೀಸಿಯ ಕುಟುಂಬಗಳಾಗಲಿ, ಪ್ರೇಮದ ಸಂತೋಷವನ್ನು ಅನುಭವಿಸುವಂಥ ಕುಟುಂಬಗಳಾಗಲಿ. ನಮ್ಮ ಎಲ್ಲ ಕುಟುಂಬಗಳಲ್ಲಿ ದೇವರೇ ನಿಮ್ಮ ವಿಶೇಷವಾದ ಆಶೀರ್ವಾದಗಳಿರಲಿ. ನಮ್ಮ ಚಿಕ್ಕ ಮಕ್ಕಳು ಹಾಗೂ ಯುವಕರು ಎಲ್ಲ ಕೆಟ್ಟ ಹವ್ಯಾಸಗಳಿಂದ ದೂರವಿಟ್ಟು ಪವಿತ್ರ ಜೀವನವನ್ನು, ಭಯಭಕ್ತಿಯ ಜೀವನವನ್ನು ಜೀವಿಸುತ್ತಾ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆಯ ಭವಿಷ್ಯತ್ತನ್ನು ರೂಪಿಸುವಂತೆ ಅವರನ್ನು ಆಶೀರ್ವದಿಸಿರಿ. ಸಕಾಲದಲ್ಲಿ ಅವರಿಗೆ ಒಬ್ಬ ಜೀವನದ ಒಳ್ಳೆಯ ಸಂಗಾತಿಯನ್ನು ಅವರಿಗೆ ಒದಗಿಸಿರಿ. ಸಕಾಲದಲ್ಲಿ ದೈವ ಕರೆಯನ್ನು ಸ್ವೀಕರಿಸಿ ಅವರು ಗುರುಗಳಾಗಿ ಅಥವಾ ಕನ್ಯಾಸ್ತ್ರೀಯರಾಗಿ ಸುವಾರ್ತೆಯನ್ನು ಸಾರುವಂತೆ ಅಥವಾ ಮದುವೆಯಾಗಿ ಒಳ್ಳೆಯ ಕುಟುಂಬಗಳನ್ನು ಅವರು ರೂಪಿಸುವಂತೆ ಅವರನ್ನು ಆಶೀರ್ವದಿಸಿರಿ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳ ಎಲ್ಲ ಕೋರಿಕೆಗಳನ್ನು ನೀವು ಈಡೇರಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ, ಶಕ್ತಿಯುತವಾದ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನನ್ನ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಹೇಗಿದ್ದೀರಿ? ನಿಮ್ಮೆಲ್ಲರನ್ನು ವಚನಾಮೃತ ಕಾರ್ಯಕ್ರಮದ ಮುಖಾಂತರ ನೋಡಿ ನಾನು ಸಂತೋಷಿಸ್ತೇನೆ ಹಾಗೂ ದೇವರ ವಿಶೇಷವಾದ ಆಶೀರ್ವಾದವನ್ನು ನಿಮ್ಮೆಲ್ಲರ ಮೇಲೆ ನಾನು ಕೋರುತ್ತೇನೆ. ನಮ್ಮ ಧ್ಯಾನಕ್ಕಾಗಿ ನಾವು ಪವಿತ್ರ ಪುಸ್ತಕದಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರವನ್ನು ನಾವು ತೆರೆಯೋಣ. ಅದರಲ್ಲಿ 4ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದೋಣ. ಲೆಟರ್ ಟು ದ ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸ್ 6. ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ. ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ಹೃನ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಇನ್ನೊಂದು ಸಾರಿ ಇದನ್ನು ಓದ್ತೇನೆ, ನೀವು ಕೇಳಿರಿ ಹಾಗೂ ಧ್ಯಾನಿಸಿರಿ. ಯಾವ ವಿಷಯದಲ್ಲೂ ಚಿಂತಿಸದಿರಿ ಅಂದರೆ ಯಾವ ವಿಷಯದಲ್ಲೂ ಚಿಂತೆ ಮಾಡಬಾರದು. ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ. ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ಹೃನ್ಮನಗಳನ್ನು ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾನೊಬ್ಬ SVD ಗುರುವಾಗಿದ್ದೇನೆ. SVD ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಸೋಚಿಯೇತಾಸ್ ವರ್ಬಿ ದಿವಿನಿ. ಸೋಚಿಯೇತಾಸ್ ಅಂದರೆ ಸೊಸೈಟಿ, ಸಭೆ. ವರ್ಬಿ ಅಂದರೆ ವರ್ಬ್ ಅಂದರೆ ವರ್ಡ್. ಇಂಗ್ಲೀಷ್ನಲ್ಲಿ ಅದಕ್ಕೆ ವರ್ಡ್ ಅಂತ ಹೇಳ್ತಾರೆ. ವರ್ಡ್ ಅಂದರೆ ವಾಕ್ಯ. ಡಿ ಅಂದರೆ ದಿವಿನಿ. ದಿವಿನಿ ಅಂದರೆ ದೈವ, ದೈವಿಕವಾದ. ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಕೊನೆಯಲ್ಲಿ ಬರೆಯಬೇಕಾದ ಆ ಶಬ್ದಗಳನ್ನು ಮೊದಲಲ್ಲಿ ಬರೀತಾರೆ. ಸೋಚಿಯತಾಸ್ ವರ್ಬಿ ದಿವಿನಿ ಅಂದರೆ ದಿವಿನಿ ವರ್ಬಿ ಸೋಚಿಯತಾಸ್ ಅಂದರೆ ದೈವ ವಾಕ್ಕು ಸಭಾ, ದೈವ ವಾಕ್ಯದ ಸಭಾ ಎಂದು ಅರ್ಥವಾಗ್ತದೆ. ಈ SVD ಸಭೆಯ ಸಂಸ್ಥಾಪಕ ಸಂತ ಆರ್ನಾಲ್ಡ್ ಜಾನ್ಸನ್. ಅಂತ ಆರ್ನಾಲ್ಡ್ ಜಾನ್ಸನರು 1837ನೇ ಇಸ್ವಿಯಲ್ಲಿ ಜರ್ಮನಿಯಲ್ಲಿ ಹುಟ್ಟಿದರು ಹಾಗೂ 1909ನೇ ಇಸ್ವಿಯಲ್ಲಿ ಜರ್ಮನಿಯಲ್ಲಿ ತೀರಿ ಹೋದರು. ಅವರು ಮಹಾನ್ ಸಂತರಾದರು. ಈ ಬಿಕೇಮ್ ಎ ಗ್ರೇಟ್ ಬ್ಲೆಸ್ಡ್ ಸೈಂಟ್. ಯಾವ ರೀತಿಯಲ್ಲಿ? ಅವರು ದೇವರ ವಾಕ್ಯವನ್ನು ಪ್ರೀತಿಸಿ, ದೇವರ ವಾಕ್ಯವನ್ನು ನಂಬಿ, ದೇವರ ವಾಕ್ಯದ ಬುನಿಯಾದಿಯ ಮೇಲೆ ಅವರು ದೈವ ವಾಕ್ಕು ಸಭೆಯನ್ನು ಸ್ಥಾಪಿಸಿದರು. ಅದರ ಜೊತೆಯಲ್ಲಿ ಪವಿತ್ರಾತ್ಮರ ಸೇವಕಿಯರ ಸಭೆಯನ್ನು ಸ್ಥಾಪಿಸಿದರು. ನಿತ್ಯ ಆರಾಧನೆಯ, ಯಾವಾಗಲೂ ಪ್ರಾರ್ಥನೆ ಮಾಡುವಂತಹ ಪವಿತ್ರಾತ್ಮರ ಸೇವಕಿಯರ ಇನ್ನೊಂದು ಸಭೆಯನ್ನು ಅವರು ಸ್ಥಾಪಿಸಿದರು. ಈ ರೀತಿಯಲ್ಲಿ 3 ಸಭೆಗಳನ್ನು ಅವರು ಸ್ಥಾಪಿಸಿದರು. ಈ 3 ಸಭೆಗಳ ಸದಸ್ಯರು ಇವತ್ತು ಸರಿಸುಮಾರು 100 ದೇಶಗಳಲ್ಲಿ ಅವರು ಸುವಿಶೇಷವನ್ನು ಸಾರುತ್ತಿದ್ದಾರೆ, ಸುವಾರ್ಥ ಪ್ರಸಾರ ಮಾಡ್ತಾ ಇದ್ದಾರೆ. ಅವರು ಆ ಸದಸ್ಯರು 10,000ಕ್ಕಿಂತ ಹೆಚ್ಚಿದ್ದಾರೆ. ಎಂತಹ ಒಂದು ಮಹಾನ್ ಕೆಲಸವನ್ನು ಆರ್ನಾಲ್ಡ್ ಜಾನ್ಸನರು ಸಾಧಿಸಿದರು. ಇವರಿಗೆ ಇಂತಹ ದೊಡ್ಡ ಸಾಧನೆಯನ್ನು ಮಾಡಲು ಅವರಿಗೆ ಸಿಕ್ಕಿದಂತಹ ಕೃಪೆ ಅಥವಾ ಶಕ್ತಿಯೇ ಪ್ರಾರ್ಥನೆಯ ಶಕ್ತಿಯಾಗಿದೆ. ಪ್ರಾರ್ಥನೆ ಎಂದು ಹೇಳಿದಾಗ
ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಆಲೋಚನೆಗಳು ಬರ್ತವೆ. ಪ್ರಾರ್ಥನೆ ಅಂದರೆ ಏನು? ದೇವರಲ್ಲಿ ಬೇಡಿಕೊಳ್ಳುವುದು ಅನ್ನು ಕೂಡ ನಾವು ಪ್ರಾರ್ಥನೆ ಎಂದು ಹೇಳ್ತೇವೆ. ಆದರೆ ಸಂತ ಆರ್ನಾಲ್ಡ್ ಜಾನ್ಸನರಿಗೆ ಪ್ರಾರ್ಥನೆ ಅಂದರೆ ಏನಾಗಿತ್ತು? ರಿಫ್ಲೆಕ್ಟ್ ಆನ್ ಗಾಡ್ಸ್ ಐಸ್ ವಿಚ್ ಗೇಸ್ ಆನ್ ಯು ಆ್ಯಂಡ್ ಡು ನಾಟ್ ಕಂಡೆಮ್ ಯು. ಸಂತ ಆರ್ನಾಲ್ಡರಿಗೆ ಪ್ರಾರ್ಥನೆ ಅಂದರೆ ರಿಫ್ಲೆಕ್ಟಿಂಗ್ ಆನ್ ದ ಗಾಡ್ಸ್ ಐಸ್, ದೇವರ ಕಣ್ಣುಗಳನ್ನೇ ಮೇಲೆ ತದೇಕ ದೃಷ್ಟಿಯನ್ನು ಇಟ್ಟುಕೊಂಡು ಅವರ ಮೇಲೆ ಧ್ಯಾನಿಸುವುದು, ಹಾಗೂ ದೇವರ ದೃಷ್ಟಿ ನಮ್ಮ ಮೇಲೆ ಇದೆ ಎಂಬುದನ್ನು ಅರಿತುಕೊಳ್ಳುವುದು, ಹಾಗೂ ದೇವರು ನಮ್ಮನ್ನು ಪಾಪಿಗಳೆಂದು ತೀರ್ಪು ಕೊಡುವುದಿಲ್ಲ. ಅದಕ್ಕೆ ಬದಲಾಗಿ ದೇವರು ತಂದೆಯ ಪ್ರೀತಿಯಿಂದ ನಮ್ಮನ್ನು ನೋಡುತ್ತಾರೆ, ಹಾಗೂ ನಾವು ಅವರ ಮಕ್ಕಳು, ಅವರ ಮಗಂದಿರು, ಅವರ ಮಗಳು ಎಂಬಂತಹ ಒಂದು ದೃಷ್ಟಿಯಿಂದ ನಮ್ಮನ್ನು ಅವರು ನೋಡುತ್ತಾರೆ. ಇದನ್ನು ಅನುಭವಿಸುವುದೇ ಪ್ರಾರ್ಥನೆ. ಗೇಜಿಂಗ್ ಇನ್ ಟು ದ ಹಾರ್ಟ್ ಆಫ್ ಗಾಡ್, ದೇವರ ಹೃದಯವನ್ನೇ ತದೇಕ ದೃಷ್ಟಿಯಿಂದ ನೋಡುವುದು, ದೇವರ ಪ್ರೀತಿಯನ್ನು ತದೇಕ ದೃಷ್ಟಿಯಿಂದ ನೋಡುವುದು, ದೇವರ ಅಸ್ತಿತ್ವವನ್ನೇ ತದೇಕ ದೃಷ್ಟಿಯಿಂದ ನೋಡುವುದೇ ಪ್ರಾರ್ಥನೆಯಾಗಿದೆ. ಆಗ ದೇವರು ಏನನ್ನು ಮಾತನಾಡ್ತಾರೋ ಅದನ್ನು ನಮ್ಮ ಕಿವಿಗಳಿಂದ ಕೇಳುವುದೇ ಪ್ರಾರ್ಥನೆಯಾಗಿದೆ. ನಮ್ಮಲ್ಲಿ ಎಷ್ಟೋ ಮಂದಿಗೆ ಪ್ರಾರ್ಥನೆ ಅಂದರೆ ಏನನ್ನಾದರೂ ಬೇಡಿಕೊಳ್ಳುವುದು. ಈ ದಿನಗಳಲ್ಲಿ ಒಬ್ಬ ಸಹೋದರ ಇಲ್ಲಿ ಬಂದಿದ್ದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಕುಂದಾಪುರದಿಂದ. ಅವನಿಗೆ ಹೊಟ್ಟೆಯಲ್ಲಿ ನೋವು ಬಂತು. ಡಾಕ್ಟ್ರ್ ಬಳಿ ಹೋದ. ಡಾಕ್ಟ್ರು ಮೆಡಿಸಿನ್ ಕೊಟ್ಟರು. ಹೇಳಿದರು 3 ದಿನ ಮೆಡಿಸಿನ್ ತೆಗೆದುಕೊಳ್ಳು, ಹೊಟ್ಟೆ ನೋವು ಹೋದರೆ ಒಳ್ಳೆಯದು, ಇಲ್ಲದಿದ್ದರೆ ಮತ್ತೆ ಬಾ ಅಂತ. ಅವನು ಬಂದು ಮೆಡಿಸಿನ್ ತೆಗೆದುಕೊಂಡ. ಹೊಟ್ಟೆ ನೋವು ಕಡಿಮೆ ಆಯಿತು. 2 ದಿನ. 3ನೇ ದಿನ ವಿಶೇಷವಾದ ನೋವು ಬಂತು. ಡಾಕ್ಟ್ರ್ ಬಳಿ ಹೋದಾಗ ಡಾಕ್ಟ್ರ್ ಹೇಳಿದರು, ಇನ್ನು ನನ್ನಿಂದ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ, ದೊಡ್ಡ ಆಸ್ಪತ್ರೆಗೆ ಹೋಗಿ ಪರೀಕ್ಷಿಸುವಂತ. ದೊಡ್ಡ ಆಸ್ಪತ್ರೆಗೆ ಹೋಗಿ ಪರೀಕ್ಷಿಸುವಷ್ಟರಲ್ಲೇ ಅವನು ಆಸ್ಪತ್ರೆಯಲ್ಲಿ ತಲೆ ತಿರುಗಿದು ಬಿದ್ದ. ಆಸ್ಪತ್ರೆಯಲ್ಲಿ ICUಯಲ್ಲಿ ಅವನು ಅಡ್ಮಿಟ್ ಮಾಡಿದರು. ಎಲ್ಲ ಪರೀಕ್ಷೆಗಳನ್ನು ಮಾಡಿದಾಗ ಅವರಿಗೆ ಗೊತ್ತಾಯಿತು ಅವನ ಹೊಟ್ಟೆಯಲ್ಲಿ ಅಪೆಂಡಿಸೈಟಿಸ್ ಆಗಿತ್ತು. ಅವನು ಮೆಡಿಸಿನ್ ತೆಗೆದುಕೊಂಡಿದ್ದರಿಂದ ಆ ಅಪೆಂಡಿಸೈಟಿಸ್ ಒಡೆದು ಹೋಯಿತು. ಹೊಟ್ಟೆಯಲ್ಲೆಲ್ಲ ಇನ್ಫೆಕ್ಷನ್ ಹರಡಿದೆ. ಏನು ಮಾಡಲು ಆಗೋದಿಲ್ಲ. ಅಷ್ಟರಲ್ಲಿ ಅವನ ಕಿಡ್ನಿ ಅಫೆಕ್ಟ್ ಆಗಿದೆ, ಮೂತ್ರ ಬರುತ್ತಿಲ್ಲ. ಅವನ ಲಿವರ್ಗೆ ಅಫೆಕ್ಟ್ ಆಗಿದೆ, ಹಿಪಟೈಟಿಸ್ ಆಗಿದೆ, ಹಿ ಹ್ಯಾಸ್ ಗಾಟ್ ಜಾಂಡೀಸ್. ಈಗ ಡಾಕ್ಟರ್ ಹೇಳ್ತಾರೆ, ನಾವು ಕೇವಲ ದೇವರನ್ನು ನಂಬಬೇಕು, ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಹಳ ಸೀರಿಯಸ್ ಆಗಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಆ ಸಹೋದರ ಯಾವಾಗಲೂ ದೈವಿಕ ಕರೆಯ ಕೇಂದ್ರದ ಆರಾಧನೆಯನ್ನು ಹಾಗೂ ದಿವ್ಯ ಪೂಜಾ ಬಲಿಯನ್ನು ಯೂಟ್ಯೂಬ್ನಲ್ಲಿ ನೋಡ್ತಿದ್ದ, ಬೆಳಿಗ್ಗೆ TV ಯಲ್ಲಿ ನೋಡ್ತಿದ್ದ. ಅದು ಅವನಿಗೆ ನೆನಪಂದು ಅವನು ದೇವರ ಮೊರೆ ಹೋದ, ದೇವರನ್ನು ಕರೆದ, ದೇವರ ದಯಕ್ಕಾಗಿ, ದೇವರ ಕರುಣೆಗಾಗಿ ಪ್ರಾರ್ಥಿಸಿದ. ಕಣ್ಣೀರು ಸುರಿಸಿ ಅವನ ಆಸ್ಪತ್ರೆಯಲ್ಲಿ ಪ್ರಾರ್ಥಿಸ್ತಾನೆ. ಅವನ ತಾಯಿ ವಿದೇಶದಲ್ಲಿ ಇಸ್ರಾಯೇಲ್ನಲ್ಲಿದ್ದಾರೆ, ಅಲ್ಲಿಂದ ಅವರು ಪ್ರಾರ್ಥಿಸ್ತಾರೆ. ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಕಣ್ಣೀರು ಸುರಿಸಿ ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ. ಡಾಕ್ಟರ್ ಹೇಳ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. 2-3 ವಾರ ಅವನು ICUನಲ್ಲಿ ಇದ್ದಾನೆ. ಜಾಂಡೀಸ್ ಹೆಚ್ಚುತ್ತಾ ಇದೆ, ಕಿಡ್ನಿ ಫಂಕ್ಷನ್ ಮಾಡ್ತಾ ಇಲ್ಲ, ಲಿವರ್ ಫಂಕ್ಷನ್ ಮಾಡ್ತಾ ಇಲ್ಲ. ಡಾಕ್ಟ್ರಿಗೆ ಏನು ಔಷಧ ಕೊಡಬೇಕಂತ ಸರಿಯಾಗಿ ತೋಚುವುದಿಲ್ಲ. ಆಶೆಯೇ ಬಿಟ್ಟಿದ್ರು. ಆಲ್ ಹ್ಯಾಡ್ ಲಾಸ್ಟ್ ಹೋಪ್, ಎಲ್ಲವೂ ಭರವಸೆಯನ್ನು ಕಳೆದುಕೊಂಡಿದ್ರು. ಅಂತಹ ಸಮಯದಲ್ಲಿ 3 ವಾರಗಳ ನಂತರ ಒಂದೇ ಸಾರಿ ಅವನ ಮೂತ್ರ ಬರಲಿಕ್ಕೆ ಶುರು ಆಯಿತು. ಅವನ ಲಿವರ್ ಕೆಲಸ ಮಾಡಲಿಕ್ಕೆ ಶುರು ಆಯಿತು. ಅಂದರೆ ಕಿಡ್ನಿ ಸ್ಟಾರ್ಟೆಡ್ ಫಂಕ್ಷನಿಂಗ್, ಲಿವರ್ ಸ್ಟಾರ್ಟೆಡ್ ಫಂಕ್ಷನಿಂಗ್. ಒಂದೇ ವಾರದಲ್ಲಿ ಅವನು ಸಂಪೂರ್ಣವಾಗಿ ಗುಣವಾದ. ಅವನು ಇಲ್ಲಿ ದೈವಿಕ ಕರೆ ಕೇಂದ್ರಕ್ಕೆ ಬಂದಿದ್ದಾನೆ, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ನಮ್ಮ ದೇವರು ನಮ್ಮ ತಂದೆಯಾಗಿದ್ದಾರೆ. ಅವರನ್ನು ನಾವು ತಂದೆ ಎಂದು ಕರೆದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಮ್ಮ ಮೇಲೆ ದಯೆ ತೋರ್ರಿ ಎಂದು ನಾವು ಹೃದಯ ಅಂತರಾಳದಿಂದ ಕರೆದಾಗ ಅವರು ಖಂಡಿತವಾಗಿ ನಮಗೆ ಹೋಗೊಡುವರು. ಯಾಕೆ? ಅವರೇ ಪವಿತ್ರ ಪುಸ್ತಕದಲ್ಲಿ ನಮಗೆ ವಾಗ್ದಾನ ಮಾಡಿದ್ದಾರೆ. ಪ್ರವಾದಿ ಯೆರೆಮೀಯ ಪುಸ್ತಕ 33ನೇ ಅಧ್ಯಾಯ 3ನೇ ವಚನ, ಯು ಕಾಲ್ ಅನ್ ಟು ಮೀ ಆ್ಯಂಡ್ ಐ ಶಾಲ್ ಬಿ ಪ್ರೆಸೆಂಟ್. ನಿನ್ನನ್ನು ಕರೆದಾಗಲೆಲ್ಲ ನಾನು ನಿನಗೆ ಸದುತ್ತರವನ್ನು ನೀಡುವೆನು. ಆ ದೇವರು ನಮಗೆ ಹೇಳ್ತಾ ಇದ್ದಾರೆ. ಪ್ರವಾದಿ ಯೆಶಾಯ ಗ್ರಂಥದಲ್ಲಿ 49ನೇ ಅಧ್ಯಾಯ 15ನೇ ವಚನದಲ್ಲಿ, ಒಬ್ಬ ತಾಯಿ ತನ್ನ ಹಸುಗೂಸನ್ನು ಮರೆಯುವುದುಂಟೆ, ತನ್ನ ಗರ್ಭದಲ್ಲಿರುವಂತಹ ಮಗುವನ್ನು ಮರೆಯುವುದುಂಟೆ, ಅವಳು ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ. ಯಾಕೆ? ಪ್ರವಾದಿ ಯೆರೆಮೀಯ ಪುಸ್ತಕದಲ್ಲಿ 31ನೇ ಅಧ್ಯಾಯ 3ನೇ ವಚನ, ಪ್ರಾಫೆಟ್ ಜೆರೆಮಾಯ ಚಾಪ್ಟರ್ 31 ವರ್ಸ್ 3, ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಇವತ್ತು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಯಾಕೆ?
ಪ್ರವಾದಿ ಯೆಶಾಯ ಗ್ರಂಥ 49ನೇ ಅಧ್ಯಾಯ 16ನೇ ವಚನ. ಪ್ರವಾದಿ ಯೆಶಾಯ ಗ್ರಂಥ 49ನೇ ಅಧ್ಯಾಯ 16ನೇ ವಚನ. ನಿನ್ನನ್ನು ನನ್ನ ಅಂಗೈಯಲ್ಲಿ ಕೊರೆದಿದ್ದೇನೆ, ನನ್ನ ಕರಗಳಲ್ಲಿ ಕೊರೆದಿದ್ದೇನೆ. ನಿನ್ನ ಚಿತ್ರವು ಯಾವಾಗಲೂ ನನ್ನ ಕಣ್ಣುಗಳ ಮುಂದಿದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾವು ದೇವರ ಹೃದಯವನ್ನು ನಾವು ನೋಡಿದಾಗ ದೇವರ ಹೃದಯದಲ್ಲಿರುವಂತಹ ಪ್ರೀತಿ ನಮಗೆ ಪ್ರಕಟವಾಗುತ್ತದೆ. ಆ ದೇವರು ನಮ್ಮೊಡನೆ ಮಾತನಾಡ್ತಾರೆ. ಪ್ರವಾದಿ ಯೆಶಾಯ ಗ್ರಂಥ 54ನೇ ಅಧ್ಯಾಯ 10ನೇ ವಚನ. ಪರ್ವತಗಳು ಬಿರುಕು ಬಿಟ್ಟಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಶಾಶ್ವತವಾದ ಪ್ರೀತಿ ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನನ್ನ ಶಾಂತಿ ಸಂಧಾನವನ್ನು ನಾನು ನಿನ್ನಿಂದ ಎಂದಿಗೂ ದೂರ ತೊಲಗಿಸುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ತಂದೆಯಾದ ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸ್ತಾರೆ ಎಂಬುದನ್ನು ನಾವು ಹೆಚ್ಚು ಹೆಚ್ಚು ಅರಿತುಕೊಳ್ಳುತ್ತೇವೆ. ಮಾತ್ರವಲ್ಲ, ದೇವರ ವಾಕ್ಯಗಳನ್ನು ನಾವು ಕೇಳುತ್ತೇವೆ. ನಾವು ಓದ್ತೇವೆ ಯೋಹಾನ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯದಲ್ಲಿ 27ನೇ ವಚನ. ಜಾನ್ ಚಾಪ್ಟರ್ 10 verse 27. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ, ನಾನು ಅವನನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಲ್ಲೆಲೂಯಾ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ, ನಾನು ಅವರನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಲ್ಲೆಲೂಯಾ. ಸಂತ ಆರ್ನಾಲ್ಡ್ ಜಾನ್ಸನ್ ಅವರ ಜೀವನದಲ್ಲಿ ನಾವು ನೋಡುತ್ತೇವೆ, ಅವರು ದೇವರ ಸ್ವರವನ್ನು ಆಲಿಸಿದರು ಪ್ರಾರ್ಥನೆಯಲ್ಲಿ. ಪ್ರಿಯರೇ, ನೀನು ಕೂಡ ಪ್ರಾರ್ಥನೆಗೆ ಕುಳಿತುಕೊಳ್ಳುವಾಗ ಮೊದಲು ದೇವ ನೀನು ಮಾತನಾಡು, ನಾನು ಆಲಿಸುತ್ತಿದ್ದೇನೆ ಎಂದು ದೇವರನ್ನು ಹೇಳು. ದೇವರು ಮಾತನಾಡುವುದನ್ನು ಕೇಳು, ಆಗ ದೇವರು ನಿನ್ನನ್ನು ಆಶೀರ್ವದಿಸುವರು. ದೇವರ ಸನ್ನಿಧಿಯಲ್ಲೇ ಜೀವಿಸು. ಆವಿಲಾದ ಸಂತ ತೆರೆಸರು ಹೇಳ್ತಾರೆ, ಪ್ರಾರ್ಥನೆ ಅಂದರೆ ಒಂದು ಸ್ನೇಹತ್ವ, ಇಟ್ಸ್ ಅ ಫ್ರೆಂಡ್ಶಿಪ್, ಇಟ್ಸ್ ಅ ರಿಲೇಷನ್ಶಿಪ್. ಅದೊಂದು ಸಂಬಂಧ, ದೇವರೊಡನೆ ಸಂಬಂಧ ಬೆಳೆಸಿಕೊಳ್ಳುವುದು. ಆಗ ದೇವರೊಡನೆ ಸಂಬಂಧ ಬೆಳೆಸಿಕೊಂಡಾಗ ದೇವರೇ ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸುವರು. ಸಂತ ಆರ್ನಾಲ್ಡ್ ಜಾನ್ಸನ್ ಅವರು ಹೇಳ್ತಾರೆ, ಅವರು ಯಾವಾಗಲೂ ಪ್ರಾರ್ಥಿಸುವಾಗ ಹೇಳುವುದು, ಪವಿತ್ರಾತ್ಮರೇ ನನ್ನ ಹೃದಯವನ್ನು ಅಭಿಷೇಕಿಸಿರಿ, ನನ್ನ ಹೃದಯದಲ್ಲಿ ಬಂದು ನೀವು ನೆಲೆಸಿರಿ, ನಾನು ದೇವರ ವಾಕ್ಯಗಳಂತೆ ನಡೆಯಲು ನನ್ನನ್ನು ನಿಮ್ಮ ಬೆಳಕಿನಲ್ಲಿ ನನ್ನನ್ನು ನಡೆಸಿರಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎರಡನೇದಾಗಿ ಸಂತ ಆರ್ನಾಲ್ಡ್ ಅವರು ಪ್ರಾರ್ಥಿಸುತ್ತಿದ್ದರು, ತಂದೆಯಾದ ದೇವರೇ, ನನ್ನನ್ನು ನಾನೇ ನನ್ನ ಎಲ್ಲ ಜೀವನದ ಯೋಜನೆಗಳೊಂದಿಗೆ, ನನ್ನ ಜೀವನದ ಉದ್ದೇಶಗಳೊಂದಿಗೆ, ಗುರಿಗಳೊಂದಿಗೆ ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮೊದಲನೇದು ದೇವರ ಪವಿತ್ರಾತ್ಮರ ಅಭಿಷೇಕದಲ್ಲಿ ಜೀವಿಸುವುದು. ಎರಡು, ನಮ್ಮನ್ನು ತಾವೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುವುದು. ಮೂರನೇದಾಗಿ ತಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ಳು. ತಂದೆಯಾದ ದೇವರೇ, ನಾನು ಬಲಹೀನನು, ನಿಮ್ಮ ಕೃಪೆಯಿಲ್ಲದೆ, ನಿಮ್ಮ ಸಹಾಯವಿಲ್ಲದೆ ನಾನು ಏನನ್ನು ಕೂಡ ಪೂರ್ಣಗೊಳಿಸಲು ಅಸಾಧ್ಯ. ಆದ್ದರಿಂದ ನೀವೇ ನನ್ನನ್ನು ಬಲಪಡಿಸಿರಿ. ಹೌದು ಪ್ರಿಯರೇ, ದೇವರ ಬಲಕ್ಕಾಗಿ, ದೇವರ ಶಕ್ತಿಗಾಗಿ, ದೇವರ ಕೃಪೆಗಾಗಿ ನಾವು ಬೇಡಿದಾಗ ದೇವರು ನಮಗೆ ಎಲ್ಲವನ್ನು ಒದಗಿಸರು. ಆರ್ನಾಲ್ಡರು ಒಬ್ಬ ಸಾಮಾನ್ಯವಾದ ಸಾಧಾರಣ ವ್ಯಕ್ತಿಯಾಗಿದ್ದರು. ಆದರೆ ಪ್ರಾರ್ಥನೆಯಲ್ಲಿ ದೇವರ ಶಕ್ತಿಯಿಂದ ಅಸಾಧಾರಣವಾದ ಯಶಸ್ಸನ್ನು ತಮ್ಮ ಜೀವನದಲ್ಲಿ ಸಾಧಿಸಿದರು. ನೀನು ನಾನು ಕೂಡ ನಮ್ಮ ಜೀವನದಲ್ಲಿ ಸಾಧಾರಣವಾದ ವಿಷಯಗಳನ್ನು ದೇವರ ಕೃಪೆಯಿಂದ ಪೂರ್ಣಗೊಳಿಸಿದಾಗ ಅಸಾಧಾರಣವಾದ ಯಶಸ್ಸನ್ನು ನಾವು ಖಂಡಿತವಾಗಿ ಕಾಣುವೆವು. ಹಾಗಾದರೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಾವು ನಿಮ್ಮ ನಿಜವಾದ ಮಕ್ಕಳು. ನೀವು ನಿಮ್ಮೊಂದಿಗೆ ನಾವು ಚಿರಕಾಲವು ನಿತ್ಯ ಜೀವನದಲ್ಲಿ ಸ್ವರ್ಗದಲ್ಲಿ ಜೀವಿಸಬೇಕೆಂದು ನೀವು ನಮ್ಮನ್ನು ಸೃಷ್ಟಿಸಿದ್ದೀರಿ. ಈ ಲೋಕದಲ್ಲಿರುವಾಗ ತಂದೆಯಾದ ದೇವರೇ, ನೀವು ನಮ್ಮ ಕಣ್ಣುಗಳಿಗೆ ಕಾಣಿಸುವುದಿಲ್ಲ, ಆದರೆ ನಾವಾದರೂ ನಿಮ್ಮ ಕಣ್ಣುಗಳ ಮುಂದೆ ಸದಾ ಕಾಲವು ಜೀವಿಸ್ತಾ ಇದ್ದೇವೆ. ನಮ್ಮೆಲ್ಲರನ್ನು ಆಶೀರ್ವಾದಿಸಿರಿ ತಂದೆಯಾದ ದೇವರೇ. ನಮ್ಮ ಕಣ್ಣೀರನ್ನು ಒರೆಸಿರಿ, ನಮ್ಮ ಮಧ್ಯದಲ್ಲಿರುವಂತಹ ರೋಗಿಗಳನ್ನು ಗುಣ ಮಾಡಿರಿ, ಸಮಸ್ಯೆಯಲ್ಲಿದ್ದವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿರಿ. ಅವು ತಂದೆಯಾದ ದೇವರೇ, ಆರ್ಥಿಕವಾದ ಕುಂದುಕೊರತೆಗಳಿದ್ದವರ ಎಲ್ಲ ಆರ್ಥಿಕ ಕುಂದುಕೊರತೆಗಳನ್ನು ನೀಗಿಸಿರಿ. ನಿಮ್ಮ ಆಶೀರ್ವಾದದಿಂದ ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು, ಪ್ರತಿಯೊಂದು ಆಶೀರ್ವಾದಗಳನ್ನು ನಮಗೆ ಒದಗಿಸಿರಿ. ನಿಮ್ಮ ಪ್ರೀತಿಯ ಅಪ್ಪುಗೆಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಯಾವಾಗಲೂ ನಡೆಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ವಲ್ಲಭ, ಯೇಸು ರಕ್ಷಕ, ಆತನ ಕೃಪೆಯೂ ಎಂದು ಇರುವುದು. ಯೇಸು ವಲ್ಲಭ, ಯೇಸು ರಕ್ಷಕ,
ಆತನ ಕೃಪೆಯೂ ಎಂದು ಇರುವುದು. ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಒಲವು ನನ್ನೇಸುವಿಗೆ. ಆಮೇನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಒಲವು ನೇಸುವಿಗೆ.